ಮಂಗಳೂರಿನ ಉಳ್ಳಾಳ ತಾಲೂಕಿನ ಕುತ್ತಾರಿನಲ್ಲಿ ಈಗ ವೃತ್ತ ನಿರ್ಮಾಣದ ಕಿಚ್ಚು ಜೋರಾಗಿದೆ. ದೈವದ ಹೆಸರಲ್ಲಿ ವೃತ್ತ ನಿರ್ಮಾಣವಾಗಬಾರದು ಅಂತ ಗುಂಪೊಂದು ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್ ಅವರನ್ನೇ ಅಡ್ಡಗಟ್ಟಿ ತರಾಟೆಗೆ ತೆಗೆದುಕೊಂಡಿದೆ. ಭದ್ರತಾ ಸಿಬ್ಬಂದಿಯನ್ನೇ ತಳ್ಳಿ ಸ್ಪೀಕರ್ ಅವರಿಗೆ ಘೇರಾವ್ ಹಾಕಿದ ಮದನಿ ನಗರದ ಜುನೈದ್ ಸೇರಿದಂತೆ 11 ಮಂದಿಯ ಮೇಲೆ ಈಗ ಎಫ್ಐಆರ್ ದಾಖಲಾಗಿದೆ. ಅಸಲಿಗೆ ಕುತ್ತಾರಿನಲ್ಲಿ ಕೊರಗಜ್ಜನ ವೃತ್ತನ ಹೆಸರಲ್ಲಿ ನಡೀತಿರೋ ಆ ಗಲಾಟೆ ಏನು? ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಕಳೆದ ಗುರುವಾರ ರಾತ್ರಿ 10 ಗಂಟೆ ಸುಮಾರಿಗೆ ಸ್ಪೀಕರ್ ಯುಟಿ ಖಾದರ್ ಅವರು ಕಾರ್ಯಕ್ರಮ ಮುಗಿಸಿ ಬರ್ತಿದ್ರು. ಈ ವೇಳೆ ಗುಂಪೊಂದು ಏಕಾಏಕಿ ಸ್ಪೀಕರ್ ಬಳಿ ಹೋಗೋಕೆ ಯತ್ನಿಸಿದೆ. ಗನ್ಮ್ಯಾನ್ ಮೊಹಮ್ಮದ್ ಯಾಸೀನ್ ತಡೆದಾಗ ಅವರನ್ನೇ ತಳ್ಳಿ ಮುನ್ನುಗ್ಗಿದ ಕೆಲವರು ಕುತ್ತಾರು ಕೊರಗಜ್ಜನ ವೃತ್ತದ ವಿಚಾರದಲ್ಲಿ ಏರು ಧ್ವನಿಯಲ್ಲಿ ಸ್ಪೀಕರ್ ಜೊತೆ ವಾಗ್ವಾದ ನಡೆಸಿದ್ದಾರೆ. ಅಷ್ಟೇ ಅಲ್ಲ, ಈ ವಿಡಿಯೋವನ್ನ ಜಾಲತಾಣಗಳಲ್ಲಿ ಹರಿಯಬಿಟ್ಟು ಸ್ಪೀಕರ್ ಅವರಿಗೆ ಅವಮಾನ ಮಾಡಲಾಗಿದೆ ಅಂತ ಅಂಗರಕ್ಷಕರು ದೂರಿನಲ್ಲಿ ತಿಳಿಸಿದ್ದಾರೆ. ಈ ವಿವಾದ ಶುರುವಾಗಿದ್ದು ಕುತ್ತಾರು ಜಂಕ್ಷನ್ನಲ್ಲಿರೋ ವೃತ್ತದಿಂದ. ವರ್ಷಗಳ ಹಿಂದೆ ಬಜರಂಗ ದಳದವರು ನಿರ್ಮಿಸಿದ್ದ ಸಣ್ಣ ವೃತ್ತವನ್ನ ತೆರವುಗೊಳಿಸಿ ಈಗ ನಿಟ್ಟೆ ವಿವಿ ನೂತನ ವೃತ್ತವನ್ನ ನಿರ್ಮಿಸುತ್ತಿದೆ. ಆದರೆ ಇಲ್ಲಿ ಕೊರಗಜ್ಜನ ಹೆಸರಲ್ಲಿ ವೃತ್ತ ನಿರ್ಮಾಣವಾಗಬಾರದು ಅನ್ನೋದು ಈ ಗುಂಪಿನ ಹಠ. ಇತ್ತೀಚೆಗೆ ವೈರಲ್ ಆದ ಈ ವಿಡಿಯೋ ಸ್ಪೀಕರ್ ಅವರ ಭದ್ರತೆಯ ಬಗ್ಗೆಯೂ ದೊಡ್ಡ ಪ್ರಶ್ನೆಯನ್ನ ಹುಟ್ಟಾಕಿತ್ತು. ಸದ್ಯ ಪೊಲೀಸರು 11 ಜನರ ಮೇಲೆ ಕೇಸ್ ದಾಖಲಿಸಿದ್ದು ತನಿಖೆ ಚುರುಕುಗೊಳಿಸಿದ್ದಾರೆ. ಈ ವಿವಾದದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.